ಬರು ಬರುತ್ತ ನೋಡಿದರು ಈ ರಾಜ್ಯವನ್ನು ಮೆರೆದುಗೊಳಿಸುತ್ತಿಹ ಗುಡಿಗೋಪುರವನ್ನು ಮೆರೆದುಗೊಳಿಸುತ್ತಿಹ ಗುಡಿಗೋಪುರವನ್ನು ತೋರುತಿಹ ಪುರ ಬಾಹ್ಯದೊಳಗೆ ಪವನದಿ ತೋರುತಿಹ ಪುರ ಬಾಹ್ಯದೊಳಗೆ ಪವನದಿ ಸೇರಿ ವಿಶ್ರಮಿಸಲ್ಕೆ ಇಚ್ಛಿಸಿದರ ಮನ್ನದಿ ಬರು ಬರುತ್ತ ನೋಡಿದರು ತ್ರಿರಾಜ್ಯವನ್ನು ಬಂದಿದ್ದೇವೆ ನೋಡು. ಯಾವ ರಾಜ್ಯ ಇದು? ಅದೇ ನನಗೂ ಅರ್ಥವಾಗುತ್ತಾ ಇದೆ. ಅಲ್ಲಿ ಅಲ್ಲಿ ಗುಡಿ ಗೋಪುರಗಳು, ದೊಡ್ಡ ದೊಡ್ಡ ಮುಖಮಂಟಪಗಳು, ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದೆ. ಅಪ್ಪ, ನೋಡುವಾಗಲೇ ಬಹಳ ಆಶ್ಚರ್ಯವಾಗುತ್ತದೆ, ಮಹದಾನಂದವಾಗುತ್ತಾ ಇದೆ. ತಮ್ಮ, ಈ ರಾಜ್ಯವನ್ನು ನೋಡುವಾಗ ನಿನಗೆ ಹೇಗೆ ಅನ್ನಿಸ್ತದೆ? ಅಣ್ಣ, ಎಲ್ಲವನ್ನು ನಾನು ವಿಚಾರಿಸಿ ಬರ್ತೇನೆ. ನೀ ಕುಳಿತು ನೋಡಿದೆಯೋ? ನಾ ಮುಂದೆ ಹೋಗಿ ಬಂದೆ. ಎಲ್ಲ ಅರ್ಥವಾಗ್ತಾ ಉಂಟು ಈಗ. ಅಲ್ಲಿ ನೋಡಿದ್ದು ಸ್ತ್ರೀಯರೇ, ಇಲ್ಲಿ ನೋಡಿದ್ದು ಸ್ತ್ರೀಯರೇ, ಒಂದು ನನಗೆ ಅರ್ಥವಾಗುತ್ತಾ ಇಲ್ಲ. ಪ್ರತ್ಯಕ್ಷನಾಗುತ್ತಲಿ ಬಾಲಕಿಗೆ ವರವನಿತ್ತಿಹಳು ಹರುಷದಲ್ಲಿ ಹರಸ ಕೇಳಾರಾಡಿ ನರಸಿ ಶಶಿ ಪ್ರಭೆಯೋ ಒಂದು ಯೋಚನೆ ಮಾಡಿದ್ಯಾ? ಒಂದು ಗಮನಿಸಿದ್ಯಾ ನೀನು? ನೋಡ್ತಾ ಇದ್ದೇನೆ. ಓ ಅಲ್ಲಿ ನೋಡು, ಅಲ್ಲಿಯೂ ಸ್ತ್ರೀಯರೇ. ಓ ಇಲ್ಲಿ ನೋಡು,
ಇಲ್ಲಿಯೂ ಸ್ತ್ರೀಯರೇ. ಹಾ. ಇಲ್ಲಿ ಎಲ್ಲೆಲ್ಲಿ ನೋಡಿದ್ರು ಹಾ. ಅಲ್ಲಿ ಸ್ತ್ರೀಯರೇ ಕಾಣುವುದಕ್ಕೆ ಸಾಧ್ಯ. ಹಾ. ಹಾಗಾದ್ರೆ ಒಂದು ಚಿಂತೆ ಆಗುತ್ತದೆ, ಇಲ್ಲಿ ಪುರುಷರು ಇರುವೆ. ಅಲ್ಲ, ನಾನು ಅದನ್ನೇ ಗಮನಿಸುತ್ತಾ ಇದ್ದೇನೆ. ಅಲ್ಲ, ಇಲ್ಲಿಯ ಸ್ತ್ರೀಯರು ಹಾ. ಪುರುಷರನ್ನೆಲ್ಲ ಓಡಿಸಿ ಬಿಟ್ಟಿದ್ದಾರ. ಹಾಗೆ ಇರ್ಲಿಕ್ಕಿಲ್ಲ. ಒಂದೊಂದು ಊರಿನಲ್ಲಿ ಒಂದೊಂದು ಪದ್ಧತಿಗಳಿರುತ್ತದೆ. ಹೌದು ಒಂದೊಂದು ಊರಿನಲ್ಲಿ ಆಹಾರ ಪದ್ಧತಿ ಬೇರೆ, ಹೌದು ಒಂದು ಊರಿನಲ್ಲಿ ಅವರ ವಸ್ತ್ರ ವಿನ್ಯಾಸ ಬೇರೆ, ಹೌದು. ಇನ್ನೊಂದು ಪದ್ಧತಿ ಅಂತ ಹೇಳಿದ್ರೆ ಅವರ ಆಚಾರ ವಿಚಾರ ಬೇರೆ. ಹಾ. ಹಾಗಿದ್ರೆ ಇಲ್ಲಿ ಎಲ್ಲವೂ ಒಂದೇ, ಆದರೆ ಪುರುಷರು ಮಾತ್ರ ಇಲ್ಲ. ಹೌದು. ಇಲ್ಲಿ ಕೆಲಸ ಮಾಡುವುದನ್ನು ನೀನು ಗಮನಿಸಿದೀಯಾ? ಹಾ. ತೆಂಗಿನ ಮರವನ್ನು ಹಚ್ಚುತ್ತಿರುವವಳು ಸ್ತ್ರೀಯೇ, ಹೌದು. ಆ ಮಾಡಿದ ಕೆಲಸವನ್ನು ಮಾಡುತ್ತಿರುವವಳು ಸ್ತ್ರೀಯೇ, ಹಾ. ಇಲ್ಲಿ ಕುದುರೆ ಲಾಯದಲ್ಲಿ ಇರುವವಳು ಸ್ತ್ರೀಯೇ, ಹಾ. ಆನೆಯನ್ನು ಸಂಭಾಳಿಸುತ್ತಿರುವವಳು ಸ್ತ್ರೀಯೇ. ಅಣ್ಣ, ಹಾ, ಎಲ್ಲ ಸ್ತ್ರೀಯರನ್ನು ಹಾ, ನಿಭಾಯಿಸುವವಳು ಒಬ್ಬಳು ಸ್ತ್ರೀಯೇ. ಹಾ, ಹಾ, ಹಾ. ಇಲ್ಲಿಯ ಅಲ್ಲಿ ನೋಡು, ಅದ್ಯಾವ ಫಲಕವನ್ನು ಕಾಣಿಸುತ್ತಾ ಇದೆಯಲ್ಲ? ಅದನ್ನೇ ಓದಿಕೊಂಡು ಬಂದೆ ನಾನು. ಹಾ, ನಾ ಓದಿದಾಗ ನನಗೆ ಅರ್ಥವಾದದ್ದು ಏನು ಗೊತ್ತುಂಟು? ಏನು? ಇದು ಹಾ, ಶಶಿಪ್ರಭೆ ಎನ್ನುವ ಒಬ್ಬ ರಾಣಿಯ ಪುರವಂತೆ. ನಮ್ಮ ಆಲೋಚನೆ ಸರಿಯೇ ಇದೆ. ಹಾ. ಸ್ತ್ರೀ ರಾಜ್ಯ, ಸ್ತ್ರೀ ರಾಜ್ಯವನ್ನು ನಾವು ಹೋಗಿದ್ದೇವೆ. ಹಾ, ಇಲ್ಲಿಯ ರಾಣಿ ಶಶಿಪ್ರಭೆ ಎನ್ನುವ ಹಾಗೆ ಆರಾಧಿಸಿಕೊಂಡು ಬಂದಂತ ದೇವಿ. ಹಾ. ಕಾಳಿಕಾ ಮಾತೆ, ಹಾ, ಅವಳ ಅನುಗ್ರಹ ಈ ಪುರಕ್ಕುಂಟಂತೆ. ಹಾ, ಇವಳ ರಕ್ಷಕರಾಗಿ ಇವಳ ಸೈನ್ಯದಲ್ಲಿ ಹಾ, ಭ್ರಮರ ಕುಂತಳೆ ಹಾಗೂ ಕಮಲಗಂಧಿನಿ ಎನ್ನುವ ವೀರವನಿತೆ ಇದ್ದಾರಂತೆ. ಹಾ. ಹಾಗೆಲ್ಲ ಇರುವ ಈ ಪುರದಲ್ಲಿ ಇನ್ನೊಂದು ಎಚ್ಚರಿಕೆಯ ಮಾತುಂಟು. ಏನು? ಇಲ್ಲಿಗೆ ಪುರುಷರು ಬರುವುದಕ್ಕೆ ಸಾಧ್ಯ. ಹೊರರು ಆಪೆಯೋ ಇಂದು ಪಿಡಿದಾರೋ ಜಿದರು ಏನು? ದೈತ್ಯರೋ ವರಹಮಾಲೆಯ ಬಲುಮೆಯಿಂದ ಪುರದೊಳಗೆ ವರಹಮಾಲೆಯ ಬಲುಮೆಯಿಂದ ಪುರದೊಳಗೆ ಪುರುಷರಿರದಂತೆ ಡಂಗುರ ಹೊಯ್ಸಿ ಮ್ಯಾಗೆ ಪುರುಷರಿರದಂತೆ ಡಂಗುರ ಹೊಯ್ಸಿ ಮ್ಯಾಗೆ ಘೋರರೂಪಿಯು ಎಂಬ ದೈತ್ಯ ಕೇಳನು ಭಾರವನ್ನು ಕೊಟ್ಟು ತೆರಳಂಗೆ ಹರುಷಿಸುದ ಅಣ್ಣ, ನಮ್ಮ ಈ ಸ್ತ್ರೀ ರಾಜ್ಯದ ಬಗ್ಗೆ ಹಾ, ಇನ್ನು ಎಷ್ಟೋ ವಿಚಾರಗಳುಂಟು. ಹಾ, ಎಲ್ಲವನ್ನು ನಾನು ನಿಮಗೆ ಹೇಳ್ತೇನೆ. ಹಾ, ಅಷ್ಟು ಮಾತ್ರವಲ್ಲ, ಹಾ, ಇಲ್ಲಿಯ ಕಾಳಿಕಾ ಮಾತೆ ಹಾ. ಇವಳಿಗೊಂದು ವರಹ ಮಾರೆಯನ್ನು ಕೊಟ್ಟಿದ್ದಾಳಂತೆ. ವರಹಮಾಲಿಕೆಯನ್ನು ಅನುಗ್ರಹಿಸಿದ್ದಾಳೆ ಕಾಳಿಕಾ ಮಾತೆ. ಅದುವೇ ಅವಳ ಬಲ ಎನ್ನುವುದಾಗಿ ಹೇಳ್ತಾರೆ. ಯಾಕಂತೆ? ಯಾಕೆ ಗೊತ್ತುಂಟ? ಹಾ, ಅವಳು ಅದನ್ನು ಧರಿಸಿ ಹಾ, ಅದನ್ನು ಒರೆಸಿದಳು ಅಂತಾದ್ರೆ ಹಾ, ಅವಳ ಕಷ್ಟಕಾಲಕ್ಕೆ ಓರ್ವ ಘೋರ ರೂಪಿಯಂತೆ ಹಾ, ರಕ್ಷಣೆಗಾಗಿ ಅವರ ಘೋರರೂಪಿ ಬರುತ್ತಾರೆ. ಬರುತ್ತಾನೆ. ಹಾ, ಅವರ ಕಷ್ಟವನ್ನ ನಿವಾರಿಸಿ ಹೋಗುತ್ತಾನೆ. ಹಾ, ಅಷ್ಟು ಮಾತ್ರವಲ್ಲ, ಹಾ, ಇಲ್ಲಿ ಒಂದು ಕೊಳ ಉಂಟಂತೆ. ಹಾ, ಇಲ್ಲಿಯ ಹುಡುಗಿಯರಿದ್ದಾರಲ್ಲ, ಹಾ, ಸ್ತ್ರೀಯರು. ಹಾ, ಹಾ, ಅವರ ಕಾಮವಂಚೆಯನ್ನು ನಿವಾರಿಸುವುದಕ್ಕೆ ಬೇಕಾಗಿ ಹಾ, ಇನ್ನೊಂದು ಸ್ತ್ರೀ ಅದಕ್ಕೆ ಮುಳುಗಿ ಹಾ, ಎದ್ದಾಗ ಹಾ. ಅವಳು ಪುರುಷರಾಗ್ತಾಳಂತೆ. ಉಭಯ ಕೊಳಗಳು ಈ ಸ್ತ್ರೀ ರಾಜ್ಯದಲ್ಲಿ ಉಂಟು. ಹಾ, ಇಷ್ಟೆಲ್ಲ ಇರುವಂತಹ ಈ ಪುರಕ್ಕೆ ಹಾ. ನಾವು ಹೋಗುವುದು ಸರಿಯಾ? ಅಲ್ಲ, ಹೋಗದೆ ಇರ್ಲಿಕ್ಕಾಗ್ತದ? ಹಾ. ನಾವು ಅರಸಿ ಬಂದದ್ದು ಹಾಗೆಯೇ ಬೇಕು. ಹಾ, ಕೆಚ್ಚದೆಯ ನಾರಿಯೇ ನಮ್ಮನ್ನು ಒಲಿಸಬೇಕು, ಹಾ, ಸ್ತ್ರೀತನವನ್ನು ಎತ್ತಿ ತೋರಿಸುವವಳು ಬೇಕು ಹಾ. ಎನ್ನುವ ಇಷ್ಟೆಲ್ಲ
ವಿಚಾರಗಳನ್ನು ಇಟ್ಟುಕೊಂಡೇ ಹ. ಇಂಥದ್ದೊಂದು ರಾಜ್ಯಕ್ಕೆ ನಾವು ಬಂದಿದ್ದೇವೆ. ಸರಿ. ಹೆದರಿ ಹೋಗುವುದಲ್ಲ, ಹ. ಬಂದು ಬಳಲಿದ್ದೇವೆ. ಹ. ಕಾಣುತ್ತಾ ಇದೆಯಲ್ಲ ಕೊಳಗಳು, ಹ, ಅಲ್ಲಿ ಬಿಳಿ ನೀರಿನ ಕೊಳಗಳು ಕಾಣಿಸುತ್ತಾ ಇದೆ. ಹ. ಮನಸ್ಸಿಗೆ ಬೇಸರ ಆಗಬಾರದೆನ್ನುವ ಹಾಗೆ ಹ. ಬೇಕಾದ ಉಯ್ಯಾಲೆಯನ್ನು ಕಟ್ಟಿದ್ದಾರೆ. ಹೌದು. ಅದರಲ್ಲಿ ಕುಳಿತು ಸ್ವಲ್ಪ ವಿಶ್ರಾಂತಿಯನ್ನು ಅಷ್ಟು ಪಡೆಯಬಹುದು. ಮಾತ್ರ ಅಲ್ಲ ಅಣ್ಣ, ಹ. ಈಗ ನಾವು ಹೇಗೂ ಪ್ರವೇಶಿಸಿದ್ದಾಗಿದೆ, ಹ. ಆದ್ರೆ ನಾವು ಬಂದಿದ್ದೇವೆ ಎಂದು ಅವರಿಗೆ ತಿಳಿಯುವುದು ಹೇಗೆ? ತಿಳಿಯುವುದಕ್ಕೆ ಇಷ್ಟೆಲ್ಲ ಹೂವಿನ ತೋಟ ಮಾಡಿದವರು ಹ. ಅಲ್ಲಿ ಪರಿಚಾರಕಿಯರನ್ನು ನೇಮಿಸಿಯೇ ಇರ್ತಾರೆ. ಹೌದು. ಅವರನ್ನು ಕೆಡಕಿದ್ರೆ ಹ. ನಮಗೆ ಬೇಕಾದ್ದು ನಾವು ಪಡೆದುಕೊಳ್ಳಬಹುದು. ಆದ್ದರಿಂದ ನಾವು ಏನು ಮಾಡಬೇಕು ಗೊತ್ತುಂಟ? ಏನು ಮಾಡೋಣ? ಇಲ್ಲಿರುವ ಹೂದೋಟವನ್ನ ಹಾಳುಗೆಡಹಿದ್ದಾದ್ರೆ ಹೂವನ್ನು ಹಾಳು ಮಾಡುವುದು ಬೇಡ, ಮತ್ತೆ ಹೂವನ್ನು ಹಾಳು ಮಾಡುವುದು ಬೇಡ. ಹ, ಹೂವನ್ನು ಬೇಕಾದಷ್ಟು ಕೀಳುವ, ಹ, ಕೊಳದಲ್ಲಿ ಮುಳುಗಿ ಏಳುವ, ಹ, ನೀರನ್ನು ಕಳಕಿಸುವ. ಹ. ಬರ್ತಾರಲ್ಲ ನಮ್ಮನ್ನು ಹುಡುಕಿಕೊಂಡು, ಹೌದು. ಆಗ ಅವರಿಗೆ ನಾವು ಯಾರೆನ್ನುವುದು ಹೇಳುವ. ಸರಿ. ಪ್ರಾಣ